ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಧಿಕಾರದೆ ತೊನ್ನೆಡ್ದುಂಬು ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗೂ ಬತ್ತಿತ್ತೀರು. ಸೋಮವಾರ ಕೂಡ ಧರ್ಮಸ್ಥಳಗೂ ಬೊಕ್ಕ ಸುಬ್ರಹ್ಮಣ್ಯ ದೇವಸ್ಥಾನಗೂ ಭೇಟಿ ಕೊಡ್ದಿತ್ತೀರು. ಒಟ್ಟುಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೆ ಕುಮಾರಸ್ವಾಮಿಯರ್ನ ಅಪ್ಪೆ ಚೆನ್ನಮ್ಮ ಇಂಚ ಕುಟುಂಬ ಒಟ್ಟುಗಿತ್ತಲು. ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ ನಡೆದ ಬೊಕ್ಕ ಸೂತ ಸರ್ತಿ ಸೋಮವಾರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗೂ ಕುಟುಂಬದೊಟ್ಟಿಗೂ ಭೇಟಿ ಕೊರಿಯರು. ಅರನ ಅಮ್ಮೆರೆ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರೆ ಅಪ್ಪೆ ಚೆನ್ನಮ್ಮ ಬೊಡೆದಿ ಅನಿತ ಒಟ್ಟುಗಿತ್ತೇರು. ದೇವಸ್ಥಾನದ ಸಂಪ್ರದಾಯದಂಚ ಪೂರ್ಣ ಕುಂಭ ಎದ್ಕೊನಡು ಕ್ಷೇತ್ರೋಡು ಉಲ್ಲೆತೊಂದು ಬತ್ತೇರು. ಈ ಪೊರ್ತರು ಸುದ್ದಿ ಮಾಧ್ಯಮದ ಕ್ರೀಡಾ ಕುಮಾರಸ್ವಾಮಿ ಪಾತಿರ್ದು ಜಿಎಸ್ಟಿ ಜಾರಿಡ್ದು ಭಾರಿ ಹೆಚ್ಚು ತೆರಿಗೆ ಒಟ್ಟಾವನುಂಡು 2 ತಿಂಗಳು 32.7% ಹೆಚ್ಚ ಒಟ್ಟಾತನು ಅಂಜದು ಸರ್ಕಾರೋಡು ಕಾಸು ಇಜ್ಜಿಂದು ಪನ್ಪಣ ಪೋಡಿಗೆ ಇಜ್ಜಿಂದು ಪಂಡೇರು. ಹಂಗಾರೆ ದೇವೇಗೌಡ್ರೆನ ಕುಟುಂಬ ಧರ್ಮಸ್ಥಳೊಡತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗೂ ಪೋಯರು. ನಾಡಿನ ಜನತೆಗೆ ಎಲ್ಲ ರೀತಿಯ ಒಂದು ಸುಖಕರವಾದಂಥ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ರೈತ ಬಂಧುಗಳಿಗೆ ಉತ್ತಮವಾದಂಥ ಬದುಕನ್ನು ಅವರಿಗೆ ಕೊಡ್ತಕ್ಕಂಥದ್ದಕ್ಕೆ ದೇವ್ರಿಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಏನು ಬಂದಿದ್ದೇನೆ. ಅದರ ಜೊತೆಗೆ ನಾಡಿನ 6.5 ಕೋಟಿ ಜನತೆಗೆ ಈ ನಾಡಿನ ಮುಖ್ಯಮಂತ್ರಿಯಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ನನಗೆ ಕರುಣಿಸುವಂತಕ್ಕಂಥ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ.